ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಮತ್ತು ಏನೆಲ್ಲ ಮಾಡಿದ್ರಿ ಇವತ್ತಿನ ಲಾಗಲ್ಲಿ? ಸಿಂಪಲಾಗಿ ಒಂದು ಅಡುಗೆ ಮಾಡೋದನ್ನ ತೋರಿಸ್ತೇನೆ ಅಷ್ಟೇ. ಮತ್ತು ನಿಮ್ಮ ಆಚೆ ಮಳೆ ಉಂಟಾ? ನಮ್ಮ ಆಚೆ ನೋಡಿ ಇವತ್ತು ಅಷ್ಟು ಮಳೆ ಇಲ್ಲ. ಒಂದೆರಡು ಮಳೆ ಬಂತು ಆಗ ಸ್ವಲ್ಪ, ಈಗ ಅಷ್ಟೇನಿಲ್ಲ, ಸ್ವಲ್ಪ ಸ್ವಲ್ಪ ಮಳೆ ಉಂಟು. ಮತ್ತು ಹೇಗಿದ್ದೀರಾ ನೀವೆಲ್ಲ? ಕೆಲಸ ಎಲ್ಲ ಆಯಿತಾ? ಈಗ ಸಂಜೆ ಆಯಿತು. ಬೆಳಿಗ್ಗೆ ಅಡುಗೆ ಮಾಡಿದೆ. ಮತ್ತು ಒಂದು ಸೋರೆಕಾಯಿ ಸಾರು ಮಾಡಿದೆ. ಅದಂದರೆ ಮಗನಿಗೆ ಮತ್ತು ಮೈದುನನಿಗೆ ಸ್ವಲ್ಪ ಕಾಲು ನೋವು, ಆಕ್ಸಿಡೆಂಟ್ ಆಗಿದೆ ಇಬ್ಬರಿಗೂ. ಹಾಗಾಗಿ ಅವರಿಗೆ ಕೆಂಬುಡೆ ಅಂದರೆ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಮತ್ತು ಬದನೆಲ್ಲ ತಿನ್ನಲಿಕ್ಕಿಲ್ಲಲ್ಲ. ಹಾಗಾಗಿ ಅವನಿಗೆ, ಮೈದುನಿಗೆ ಮತ್ತು ಮಗನಿಗೆ ಸೋರೆಕಾಯಿ ಸಾರು ಮಾಡಿದ್ದೇನೆ. ಹಾಗೆ ನಮಗೆಲ್ಲ ಕುಂಬಳಕಾಯಿ ಪದಾರ್ಥ ಮಾಡಿದ್ದೇನೆ. ಹಾಗೆ ಮತ್ತು ಅನ್ನ ಮತ್ತು ನೀರು ದೋಸೆ ಎಲ್ಲ ಮಾಡಿದ್ದೇನೆ. ಈಗ ಸಂಜೆ ಆಯಿತು, ಹಾಗಾಗಿ ಈಗ ಒಂದು ಸ್ವಲ್ಪ ವೀಡಿಯೋ ಮಾಡುವಂತ ಹೀಗೆ ಬಂದೆ. ನಮ್ಮ ಆಚೆ ಇದು ಕೋಡಂಕಲ್ಲು ರೋಡು. ಇಲ್ಲಿ ಕೋಡಂಗಲ್ ಅಂದರೆ ಫೇಮಸ್. ನೋಡಿ, ಕಲ್ಲು ತೋರಿಸ್ತೇನೆ. ನನ್ನ ಮೊದಲನೇ ವೀಡಿಯೋದಲ್ಲಿ ಕಲ್ಲು ನಿಮಗೆ ತೋರಿಸಿದ್ದೆ ನಾನು, ಹಾಗೆ ಈಗ ತೋರಿಸ್ತೇನೆ ನೋಡಿ. ಎಡೆಯಲ್ಲಿ ಕಾಣ್ತದಲ್ಲ, ಸ್ವಲ್ಪ ಕರೆಕ್ಟ್ ತೋರಿಸ್ತೇನೆ ನೋಡಿ. ಇದು ಕಲ್ಲು ದೊಡ್ಡದುಂಟು ಕಲ್ಲು, ಅಡಿಯಲ್ಲಿ ಕಲ್ಲು, ಮೇಲೆ ಒಂದು ನಿಲ್ಲಿಸಿದಾಗೆ ಉಂಟು ಕಲ್ಲು ನೋಡಿ. ಅದು ಕೆಳಗಡೆನೇ ಒಂದು ಮನೆ ಉಂಟು. ಮೊದಲೊಮ್ಮೆ ವಿಡಿಯೋ ಮಾಡಿದ್ದೆ, ನೀವು ನೋಡಿದ್ದೀರಿಲ್ಲೋ ಗೊತ್ತಿಲ್ಲ. ಹಾಗೆ ಕೊಡಂಕಲ್ಲು ತೋರಿಸುವಂತ ಈಚೆ ಬಂದೆ. ಇದು ಕಲ್ಲು ಹೇಗೆ ಉಂಟು ಕಲ್ಲತ್ರ ಕೆಳಗೆ ನೋಡಿ ಮನೆ. ನೋಡುವಾಗ ಭಯ ಆಗಬೇಕು, ಹಾಗೆ ಉಂಟು. ಇಲ್ಲಿ ಸುತ್ತಮುತ್ತ ಎಲ್ಲ ಮನೆಯೇ, ತುಂಬ ಮನೆ ಉಂಟು. ಇದೊಂದು ಬಾವಿ ಕಟ್ಟೆ. ನೋಡಿ, ಇದು ಕುಂಬಳಕಾಯಿ ಮೊನ್ನೆ ಅರ್ಧ ಮಾಡಿ ಇಟ್ಟಿದ್ದೆಲ್ಲ, ಅದು ಇವತ್ತು ಮಾಡುವಂತ ಸಾರು ಮಾಡಲಿಕ್ಕೆ. ಹಾಗೆ ಕುಂಬಳಕಾಯಿನ ಕಟ್ ಮಾಡಿದೆ. ಅದಕ್ಕೊಂದು 2 ಆಲೂಗೆಡ್ಡೆ ಮತ್ತು ಒಂದು ಬದನೆ ಇತ್ತು, ಅದನ್ನು ಹಾಕ್ತೇನೆ. ಹಾಗೆ ಇನ್ನೊಂದು ಸೋರೆಕಾಯಿ, ಅದು ಒಂದು ಅರ್ಧ ಉಂಟು, ಅದು ನಾನು ಹೇಳಿದ್ದೆಲ್ಲ. ಹಾಗೆ ಅವರಿಗೊಂದು ಪದಾರ್ಥ ಮಾಡುವ ಅಂತ, ಅದನ್ನೊಂದು ಅವರಿಗೆ ಟೊಮೆಟೊ ಪದಾರ್ಥ ಎಲ್ಲ ಮಾಡಿ, ಅದಕ್ಕೆ ಕಾಯಿ, ಹಾಗೆ ಒಂದು ಮೆಣಸು, ಒಂದು 7-8 ಮೆಣಸು ಹಾಕಿದ್ದೀನಿ, 7-8 ಹತ್ತಿರ್ಬೋದು ಮೆಣಸು. ಹಾಗೆ ಕೊತ್ತಂಬರಿ 1/2 ಸ್ಪೂನು, ಜೀರಿಗೆ 1/4 ಸ್ಪೂನು, ಸಾಸಿವೆ 1/4 ಸ್ಪೂನು, ಹಾಗೆ ಅರಶಿಣ, ಇದು ಮೆಂತ್ಯ ಒಂದು 10 ಕಾಳು, ಇದು ಪರಿಮಳಕ್ಕೋಸ್ಕರ. ಹಾಗೆ ಇದು ತೆಂಗಿನಕಾಯಿ ಮತ್ತು ಅರಶಿಣ ಹಾಕಿ ಫಸ್ಟ್ ಪುಡಿ ಮಾಡಿಕೊಳ್ಬೇಕು. ಆಮೇಲೆ ಇದೆಲ್ಲ ಮಸಾಲೆಲ್ಲ ಹಾಕಿ ರುಬ್ಬಬೇಕು. ಹಾಗೆ ಈಗ ಇದನ್ನು ಹುರಿದು ಸ್ವಲ್ಪ ಕಾಯಬೇಕು ಈ ಸರಿ. ಆಗ ಎಣ್ಣೆ ಹಾಕ್ಕೊಂಡು, ತೆಂಗಿನ ಎಣ್ಣೆ ಹಾಕ್ಕೊಂಡು ಹುರಿತಿದ್ದೇನೆ. ಇದು ಹುರಿದಾದ್ಮೇಲೆ ಇನ್ನು ಇದೆಲ್ಲ ಸ್ವಲ್ಪ ಬಿಸಿ ಆಗಬೇಕು. ಆದಮೇಲೆ ಈ ಮಸಾಲೆ, ನಾನು ತೋರಿಸಿದ ಮಸಾಲೆನ ಹಾಕ್ಕೊಳ್ಳೋಣ. ಈಗ ಹಾಕ್ಕೊಳ್ಳೋಣ. ಹಾಗೆ ಮಸಾಲನ ಈಗ ಹಾಕ್ಕೊಂಡೆ. ಈಗ ಇದನ್ನು ಸರಿ ಸ್ವಲ್ಪ ಹುರ್ಕೊಂಡು ಕೆಳಗೆ ತೆಗೆದಿಡುವ. ಈಗ ಸಾಕು ಇದು. ಈಗ ಇನ್ನು ಇದು ತೆಂಗಿನಕಾಯಿ ಸ್ವಲ್ಪ ಪುಡಿ ಮಾಡಿದೆ, ಅದಕ್ಕೆ ಈಗ ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಇದು ರುಬ್ಬುವ, ನೀರು ಹಾಕಿ ರುಬ್ಬುವ. ಹಾಗೆ ಪುಡಿ ಮಾಡಿದ್ದು ನೀರು ಹಾಕಿ ರುಬ್ಬಿ ಇದನ್ನು ನಾವು ಮಸಾಲೆಗೆ ಸೇರಿಸ್ಕೊಳ್ಳೋದು. ಅಂದರೆ ಸ್ವಲ್ಪ ಇದಕ್ಕೆ ಒಂದೇ ಮಸಾಲೆನ ಹಾಕ್ಕೊಳ್ತೀನಿ ನಾನು. ಇದು ವೈಟ್ ರೈಸ್ ತೊಳೆದಿಟ್ಟಿದ್ದೀನಿ, ಇದನ್ನು ಈಗ ರುಬ್ಬಿಕೊಳ್ಳುವ. ಯಾಕಂದರೆ ನೀರು ದೋಸೆ ಮಾಡುವ ಅಂತ. ಹಾಗೆ ನೀರು ದೋಸೆ ಅಂದರೆ ದಿನಕ್ಕೊಂದು ತಿಂಡಿ ಆಗಬೇಕಲ್ಲ, ಎಂತ ಮಾಡೋದು. ಹಾಗೆ ಇವತ್ತು ನೀರು ದೋಸೆ ಮಾಡುವ ಅಂತ. ಚೆಂದ ಆಗ್ತದೆ.
ಅಂದರೆ ಚಟ್ನಿ ಮಾಡಿದ್ರೂ ಆಗ್ತದೆ, ಸಾಂಬಾರಿದ್ರೂ ಆಗ್ತದೆ. ನಾನು ಇಲ್ಲದೆ 2 ಬಗೆ ಅವರಿಗೆ ಮತ್ತು ನಮಗೆ ಪದಾರ್ಥ ಮಾಡಿದ್ದೇನಲ್ಲ, ಹಾಗೆ ಈಗ ನೀರು ದೋಸೆ ಮಾಡ್ಕೊಳ್ತೇನೆ. ಇದು ನಾವು ಇದೇ ಕಬ್ಬಿಣದ ಕಾವಲಿಯಲ್ಲಿ ಜಾಸ್ತಿ ಮಾಡೋದು. ಅದೇ ಇದರಲ್ಲಿ ಆದರೆ ಮುಚ್ಚಳ ಮುಚ್ಚಿ ಬೇಯಿಸಲಿಕ್ಕೆ ಚೆಂದ ಆಗ್ತದೆ, ಹಾಗೆ ಮಾಡಿದರೆ ಚೆಂದ ಆಗ್ತದೆ. ಹೀಗೆ ಮಾಡುವ ನೋಡಿ. ನಿನ್ನೆ ಕುಂಬಳಕಾಯಿ ದೋಸೆ ಮಾಡಿದ್ದೆಲ್ಲ ಚೆಂದಾಗಿತ್ತು, ನಿಮಗೆ ಇಷ್ಟ ಆಯಿತಾ? ಅದು ನಾನು ತುಳುವಲ್ಲಿ ಮಾತಾಡಿದ್ದೇನೆ, ಒಂದು ದಿನ ತುಳು ಒಂದು ದಿನ ಕನ್ನಡದಲ್ಲಿ ಮಾತಾಡ್ತೇನಲ್ಲ ಹಾಗೆ. ಈಗ ನೀರು ದೋಸೆದ್ದು ತೆಗೆಯುವ, ಆಯ್ತಲ್ಲ ಇದು ನೀರು ದೋಸೆ ಮಾಡುವ ಎಲ್ಲ ನೋಡಿ. ಕೊಡಂಕಲ್ ನಾನು ನಿಮಗೆ ಡೈರೆಕ್ಟ್ ಹೀಗೆ ತೋರಿಸ್ತೇನೆ, ಇದು ಚೆಂದ ಕಾಣ್ತದೆ ನೋಡಿ. ವಿಡಿಯೋ ನೋಡಿದ್ರಾ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ ಬಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೇನೆ. ಬಾಯ್.